ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಹಾಗೂ ಎಂಆರ್ಪಿಎಲ್ ಸಹಯೋಗದಲ್ಲಿ ಉಡುಪಿಯ ಉಚ್ಚಿಲದಲ್ಲಿ ನಿರ್ಮಿಸಲಾಗಿರುವಂತಹ ಅತ್ಯಾಧುನಿಕ ಮೊಗವೀರ ಭವನ ಇಂದು ಲೋಕಾರ್ಪಣೆಗೊಂಡಿತು. ಈ ಶುಭ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಸುನಿಲ್ ಕುಮಾರ್, ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ವಿನಯ್ ಕುಮಾರ್ ಸೊರಕೆ, ಮೊಗವೀರ ಸಮುದಾಯದ ಗಣ್ಯರು, ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ನಮ್ಮ ಜಿಲ್ಲೆಯ ಪ್ರಕೃತಿ ನಾಶ ಆಗಿದ್ದಾಗ ಪ್ರಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿ ಯಶಸ್ವಿಯಾಗಿದ್ರೆ ಅದು ಮೊಗವೀರ ಸಮಾಜ. ಮೊಗವೀರ ಸಮಾಜ ಹಿಂದೂ ಸಮಾಜಕ್ಕೆ ಸಮಸ್ಯೆಗಳು ಆದಾಗ ಎದೆಯೊಡ್ಡಿ ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡಿದೆ ಅಂದರು. ನಮ್ಮ ಜಿಲ್ಲೆಯ ಪ್ರಕೃತಿ ನಾಶ ಆದಾಗ ಪ್ರಕೃತಿಯ ನಾಶದ ವಿರುದ್ಧ ಪ್ರಕೃತಿಯನ್ನು ಉಳಿಸುವುದಕ್ಕೆ ಹೋರಾಟ ಮಾಡಿ ಯಶಸ್ವಿಯಾಗಿದ್ದರೆ ಅದು ಮೊಗವೀರ ಸಮುದಾಯದಿಂದ ನಾವು ಯಶಸ್ವಿಯಾಗಿದೆ. ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜಕ್ಕೆ ಯಾವಾಗ ಅವಘಡಗಳಾಗ್ತದ ಸಮಸ್ಯೆಗಳಾಗ್ತದ ಎದೆಯೊಡ್ಡಿ ಆ ಹಿಂದೂ ಸಮಾಜದ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದಿದ್ರೆ ಅದು ಮೊಗವೀರ ಸಮುದಾಯ. ಸಮುದಾಯ ಯಾವುದನ್ನು ಲೆಕ್ಕಿಸದೆ, ರಾಜಕಾರಣವನ್ನು ಲೆಕ್ಕಿಸದೆ, ಯಾವುದನ್ನು ಲೆಕ್ಕಿಸದೆ ದೇಹವನ್ನು ಜೀವವನ್ನು ಕೊಟ್ಟು ಈ ಸಮುದಾಯ ಸಂಸ್ಕೃತಿಯನ್ನು ಉಳಿಸಿದೆ, ಪರಂಪರೆಯನ್ನು ಉಳಿಸಿದೆ, ಹಿಂದುತ್ವವನ್ನು ಉಳಿಸಿದೆ. ಈ ಜಿಲ್ಲೆಯಲ್ಲಿ ಒಂದು ಪರಿಶ್ರಮ ಜೀವಿಗಳಾಗಿ ಬದುಕಿ ಸಮಾಜದಲ್ಲಿ ಸ್ವಾಭಿಮಾನ ಸಮುದಾಯ ಇದ್ದರೆ ಅದು ಮೊಗವೀರ ಸಮುದಾಯ. ವೆನ್ಲಾಕ್ ಬಿಟ್ಟರೆ, ನಮ್ಮ ಲೇಡಿ ಗೋಶನ್ ಬಿಟ್ಟರೆ ಒಂದು ಖಾಸಗಿ ಸಂಸ್ಥೆ, ಸರ್ಕಾರಿ ಅಲ್ಲದ ಖಾಸಗಿ ಸಂಸ್ಥೆಗೆ 8 ಕೋಟಿ ರೂಪಾಯಿ ಕೊಟ್ಟಿದ್ರೆ ಅದು ನಿಮ್ಮ ಸಮುದಾಯ ಭವನಕ್ಕೆ MRPLಗೆ ಅಭಿನಂದನೆ ಸಲ್ಲಿಸ್ತಾನೆ. ನಿಮ್ಮ ಇದಕ್ಕೆ ಅತಿ ಕಡಿಮೆ ಸಮಯದಲ್ಲಿ, ಅತಿ ಕಡಿಮೆ ಅವಧಿಯಲ್ಲಿ ಅತಿ ದೊಡ್ಡ ಕಟ್ಟಡ ಎದ್ದು ನಿಂತಿದ್ರೆ ಈ ಜಿಲ್ಲೆಯಲ್ಲಿ ಇದೆ. ಬರ್ಕೊಳ್ಳಿ. ಇವತ್ತು ಎರಡೂ ಜಿಲ್ಲೆಯಲ್ಲಿ, ಅವಿಭಜಿತ ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಭಾಂಗಣ ಕಟ್ಟಿದ ಸಮುದಾಯ ಯಾವುದು ಅಂತ ಹೇಳಿದ್ರೆ ಅದು ಮೊಗವೀರ ಸಮುದಾಯ ಅಂತ ಬರ್ಕೊಳ್ಳಿ. ಈ ಜಿಲ್ಲೆಯ ಪರಂಪರೆ ಸಂಸ್ಕೃತಿಗೆ ಕೊಡುಗೆಯನ್ನು ಮೊಗವೀರ ಸಮುದಾಯ ಹೇಗೆ ಕೊಟ್ಟಿದ ಅದೇ ರೀತಿಯಲ್ಲಿ ಮುಂದಿನ ಸಾಂಸ್ಕೃತಿಕ ಪರಂಪರೆಗೂ ಒಂದು ದೊಡ್ಡದಾಗಿರ್ತಕ್ಕಂಥ ಸಭಾಂಗಣವನ್ನು ಕೊಟ್ಟು ನೀವು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀರಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪರಿಜ್ಞಾನದಿಂದ ಅತಿ ದೊಡ್ಡದಾಗಿರ್ತಕ್ಕಂಥ ಕಲ್ಲನ್ನು ಸುಂದರವಾಗಿರ್ತಕ್ಕಂಥ ಸಭಾಂಗಣವಾಗಿ ನಿರ್ಮಾಣ ಮಾಡತಕ್ಕಂಥ ಶಿಲ್ಪಿಗಳು ನೀವು, ವಿಶ್ವಕರ್ಮರು ನೀವು ಅಂತ ಹೇಳ್ತಾ ನಿಮಗೆ ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಅಧ್ಯಕ್ಷನಾಗುವ ಯೋಗ ಭಾಗ್ಯ ನನಗೆ ಕೂಡಿ ಬಂದಿತ್ತು.
ಪ್ರಾಯಶಃ 12 ವರ್ಷದ ಕಾಲಾವಧಿಯಲ್ಲಿ ಮೊಗವೀರ ಮಹಾಜನ ಸಂಘದ ಅಧಿಕಾರ ತ್ಯಾಗ ಮಾಡುವ ಸಂದರ್ಭ ಸಭಾಭವನವು ಸಂಪೂರ್ಣವಾಗಿತ್ತು. ಊರ ಜಾತ್ರೆಯು ಉಳಿತಾಯದ ಹಣದಲ್ಲಿ ನೆರವೇರಿದ್ದು ಸಂತೋಷದ ವಿಚಾರ ಅಂದರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷನಾಗುವಂಥ ಒಂದು ಯೋಗ ಭಾಗ್ಯ ದೇವರು ನನಗೆ ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನಾನು ಅಧ್ಯಕ್ಷನಾಗಿ ಆಯ್ಕೆಯಾದಾಗ ನಮ್ಮ ಸಂಘದ ಮತ್ತು ದೇವಸ್ಥಾನದ ಸ್ಥಿತಿಗತಿ ಹೇಗಿತ್ತು ಅಂದರೆ, ನಮ್ಮ ಮಹಾಲಕ್ಷ್ಮಿ ಬ್ಯಾಂಕಿಂದ ನೋಟಿಸ್, ನೀವು ತಗೊಂಡಂಥ ಸಾಲ ಮರುಪಾವತಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನೋಟಿಸು, ಮತ್ತು ಅರ್ಧಕ್ಕೆ ಕೆಲಸ ನಿಂತಂಥ ಒಂದು ಸಭಾಭವನ ನನ್ನನ್ನು ಎದುರ್ಕೊಂಡಿತ್ತು. ದೇವಸ್ಥಾನದ ಜಾತ್ರೆ ಮಾಡಬೇಕಿದ್ರೆ ಸಾಲದಲ್ಲಿ ದೇವಸ್ಥಾನದ ಜಾತ್ರೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಪ್ರಾಯಶಃ ನಾನು 12 ವರ್ಷದ ಕಾಲಾವಧಿಯಲ್ಲಿ ಈ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷನಾಗಿ ಅಧಿಕಾರ ತ್ಯಾಗ ಮಾಡುವಾಗ ನಮ್ಮ ಸಭಾಂಗಣವೂ ಸಂಪೂರ್ಣವಾಗಿತ್ತು. ಮಹಾಲಕ್ಷ್ಮಿ ಬ್ಯಾಂಕಿನ ಸಾಲವನ್ನು ತೀರಿಸಿದೆವು. ಜಾತ್ರೆಗಳು ಕೂಡ ಸಾಲದಲ್ಲಿ ಅಲ್ಲ, ಸ್ವಲ್ಪ ಉಳಿತಾಯದಲ್ಲಿ ನಡೆಸುವಂಥ ವ್ಯವಸ್ಥೆ ನಮ್ಮ ಸಮಾಜ ಬಾಂಧವರ ಒಂದು ಸಹಕಾರದಿಂದ ನಡೆದಿದೆ. ಇವತ್ತು ಮೊಗವೀರ ಸಮಾಜ ಇರ್ಬೋದು ಅಥವಾ ನಮ್ಮ ಗಂಗಾಮತ ಸಮಾಜ ಇರ್ಬೋದು, ಇಡೀ ರಾಜ್ಯ ಮತ್ತು ದೇಶದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂಥ ಕೀರ್ತಿ ಡಾಕ್ಟರ್ ಜಿ ಶಂಕರ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ನೂತನ ಮೊಗವೀರ ಸಭಾಭವನವು ಅತ್ಯಂತ ಆಕರ್ಷಕವಾಗಿದ್ದು ಇದಕ್ಕಾಗಿ ಶ್ರಮಿಸಿದ ಎಲ್ಲರನ್ನ ಅಭಿನಂದಿಸುತ್ತೇನೆ ಎಂದರು. ಇವತ್ತು ಯುವ ಸಮುದಾಯಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಎಲ್ಲಾದರೂ ಯಾವುದೇ ಸಮಾಜದ ಸಂಘಟನೆ ರಕ್ತದಾನ ಮಾಡುವಂಥ ನಮ್ಮ ಶರೀರದ ಅತಿ ಅಮೂಲ್ಯವಂತ ದ್ರವ್ಯ, ಜೀವ ಉಳಿಸುವಂಥ ಕಾರ್ಯಕ್ರಮ, ಅದಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದ್ದರೆ ಅದು ಜಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಯುವ ಸಮುದಾಯ, ಮೊಗವೀರ ಯುವ ಸಮುದಾಯ ಅವರು ಕೊಡುವಂಥ ದೊಡ್ಡ ಕೊಡುಗೆ. ಈ ಒಂದು ಕಟ್ಟಡದ ಬಗ್ಗೆ ಇಲ್ಲಿಯ ನಮ್ಮ ಉಚ್ಚಿಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಇರ್ಬೋದು, ಅವರೆಲ್ಲರ ಕಠಿಣ ಪರಿಶ್ರಮದ ಜೊತೆಯಲ್ಲಿ ಇವತ್ತು ಇಲ್ಲಿಯ ತಾಂತ್ರಿಕ ಸಲಹೆ ಕೊಟ್ಟಂಥ HMC ಇಷ್ಟೊಂದು ಆಕರ್ಷಕವಾದಂಥ ಕಟ್ಟಡವನ್ನು ಇವತ್ತು ತಾಂತ್ರಿಕ ಇವರು ಜೋಡಣೆ ಮಾಡಿ ಕೊಟ್ಟಿದ್ದಾರೆ. ಭಾಳಷ್ಟು ಆಕರ್ಷಕವಾಗಿದೆ. ಅದೇ ರೀತಿಯಲ್ಲಿ ಇದಕ್ಕೋಸ್ಕರ ಕೆಲಸ ಕಾರ್ಯ ಮಾಡಿದಂಥ ಎಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಲಾಲಾಜಿ ಆರ್ ಮೆಂಡನ್, ರಘುಪತಿ ಭಟ್, ಮಾಜಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಅಧ್ಯಕ್ಷರಾದ ಜಯಸಿ ಕೋಟ್ಯನ್, MRPL ಜನರಲ್ ಮ್ಯಾನೇಜರ್ ಶ್ರೀಕೃಷ್ಣ ಹೆಗ್ಡೆ, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಮಂಗಳೂರು ಇದರ ಅಧ್ಯಕ್ಷರಾದ ನಿತಿನ್ ಕುಮಾರ್, ಬಾರ್ಕೂರು ಶ್ರೀ ಕುಲಮಾಸ್ತಿ ಅಮ್ಮನವರ ದೇವಸ್ಥಾನದ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾದ ಆನಂದ್ ಸಿ ಕುಂದರ್, ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಸಾಲ್ಯನ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಭಾಭವನವನ್ನು ನಿರ್ಮಾಣ ಮಾಡಲಾಗಿದ್ದು ಸಂಪೂರ್ಣ ಹವಾನಿಯಂತ್ರಿಸಲಾಗಿದೆ. 2 ವಿಶಾಲ ಸಭಾಂಗಣಗಳನ್ನು ಒಳಗೊಂಡಿದ್ದು 1,100,000 ಮಂದಿ ಸಾಮರ್ಥ್ಯದ ಮಾಧವಮಂಗಲ ಸಭಾಂಗಣ ಹಾಗೂ ಕುಲಮಹಸ್ತಿ ಸಭಾಂಗಣದ 900 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಸಸ್ಯಾಹಾರ ಮತ್ತು ಮಾಂಸಾಹಾರದ ಪ್ರತ್ಯೇಕ ಅಡುಗೆ ಕೋಣೆಗಳು ಹಾಗೂ ವಿಶಾಲ ಭೋಜನ ಗೃಹ ಇದ್ದು ಅತ್ಯಾಧುನಿಕ ಲಿಫ್ಟ್, ಜನರೇಟರ್, CCTV ಕಣ್ಗಾವಲು ಹಾಗೂ ಏಕಕಾಲದಲ್ಲಿ 550 ಕಾರು ನಿಲುಗಡೆ ಸಾಮರ್ಥ್ಯದ ವಿಶಾಲ ಪಾರ್ಕಿಂಗ್ ಸೌಲಭ್ಯವನ್ನು ಹೊಂದಿದೆ.